ಸುರಿಬಲ್ ದಾರುಲ್ ಅಶರಿಯದ್ ಶೈಖುನಾ ಸುರಿಬಲ್ ಉಸ್ತಾದ್ ಅವರ ಅಂಡ್ ನೆರ್ಚೆ ಶೈಖುನಾ ಮರ್ಹೂಮ್ ಪಿಎ ಉಸ್ತಾದ್ ಅನುಸ್ಮರಣೆ ಹನಫಿ ಸನದುದಾನ ಮಹಾಸಮ್ಮೇಳನದ ಸಮಾರೋಪ ಸಮಾರಂಭ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಪ್ರಭಾಷಣ ಮಾಡಿದ ಮೌಲಾನಾ ಪೆರೋಡ್ ಅಬ್ದುಲ್ ರಹಿಮಾನ್ ಸಕಾಫಿ ಅವರು ತಾವು ಪಡೆದ ಶಿಕ್ಷಣವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಡೆಯಬೇಕು. ಅಹಂಕಾರ, ಅಸೂಯೆ, ದ್ವೇಷ ಇಟ್ಟುಕೊಳ್ಳದೆ ಶುದ್ಧ ಮನಸ್ಸಿನಿಂದ ಜೀವನ ನಡೆಸಬೇಕು. ಪ್ರತಿಯೊಂದು ಒಳ್ಳೆಯ ಕಾರ್ಯ ಮಾಡುವಾಗ ದೇವರನ್ನ ಸ್ಮರಿಸಿದಾಗ ದೇವರ ಅನುಗ್ರಹ ಪ್ರಾಪ್ತಿಯಾಗ್ತದೆ ಎಂದು ಹೇಳಿದ್ರು. ധാരണ പാടില്ല. പഠിച്ച് പാസ്സായി ഞാൻ പഠിച്ചു കഴിഞ്ഞു എന്ന ഒരു ധാരണ പാടില്ല. മറിച്ച് മരണം വരെ പഠനം തന്നെ ആയിരിക്കണം. പഠിക്കലിൽ നിന്ന് ഒഴിവാകാൻ ഒരു മിനിറ്റും ഒരു മുതഅല്ലിമിനും ഒഴിവില്ല. എപ്പോഴും പഠിച്ചുകൊണ്ടേയിരിക്കണം. പഠിച്ചിട്ട് നമുക്ക് തീർക്കാൻ കഴിയില്ല, അവസാനിപ്പിക്കാൻ കഴിയില്ല. കിട്ടുന്ന സമയങ്ങളൊക്കെയും കിതാബ് മുതാല ചെയ്യണം. ಕರ್ನಾಟಕ ಮುಸ್ಲಿಂ ಜಮಾತ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಫಿ ಸಹದಿ ಬೆಂಗಳೂರು ಅವರು ಮಾತನಾಡಿ, ಭಾರತ ದೇಶದ ಭಾವೈಕ್ಯತೆ ವಿದ್ಯಾರ್ಥಿಗಳು ಅಪಾರ ಕೊಡುಗೆಯನ್ನ ನೀಡುತ್ತಿದ್ದಾರೆ. ರಾಷ್ಟ್ರೀಯತೆಯನ್ನ ನಾವು ರಾಜಕಾರಣಿಗಳಿಂದ ಕಲಿಯುವ ಅವಶ್ಯಕತೆ ಇಲ್ಲ. ಸಮಾನತೆ ಸಾರಿದ ಸಂವಿಧಾನದ ವಿರುದ್ಧ ಕಾನೂನು ತರಲಾಗಿದೆ. ಭಾರತೀಯತೆ ಏನೆಂಬುದು ರಾಜಕಾರಣಿಗಳು ನಮಗೆ ಹೇಳಿಕೊಡುವ ಅವಶ್ಯಕತೆ ಇಲ್ಲ. ಉಲಾಮಗಳು ನಮಗೆ ಕಲಿಸಿಕೊಡುತ್ತಿದ್ದಾರೆ. ದೇಶದಿಂದ ನಮ್ಮನ್ನ ಹೊರಹಾಕಲು ಯಾರಿಂದಲೂ ಸಾಧ್ಯವಿಲ್ಲ. ನಾವು ಗೆಲ್ಲಿಸಿದ ಜನಪ್ರತಿನಿಧಿಗಳು ಇಂದು ನಮ್ಮ ವಿರುದ್ಧವೇ ಷಡ್ಯಂತ್ರ ಮಾಡುತ್ತಿದ್ದಾರೆ. ರಾಜಕಾರಣಿಗಳ ಉದ್ದೇಶವನ್ನ ಈಡೇರಿಸಲು ನಾವು ಎಂದಿಗೂ ಬಿಡುವುದಿಲ್ಲ ಎಂದು ಎನ್ಆರ್ಸಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್ ಅಥವಾ ಪೌರತ್ವ ತಿದ್ದುಪಡಿ ಮಸೂದೆ, ಈ ಅಮೆಂಡ್ಮೆಂಟ್ ಬರುವಾಗಲೇ ಆಲೋಚನೆ ಮಾಡಬೇಕು ನೀವು. ಅದರ ಹೆಸರೇ ಸಿಎಬಿ, ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಬಿಲ್. ಅಮೆಂಡ್ಮೆಂಟ್ ಅಂತ ಹೇಳಿದ್ರೇನು? ತಿದ್ದುಪಡಿ. ಅಂದರೆ ಮೊದಲೊಂದು ಕಾನೂನಿತ್ತು. ಇಲ್ಲಿ ಪಾಕಿಸ್ತಾನಿಗಳು ಬರುವುದಾದರೂ, ಬಾಂಗ್ಲಾದೇಶಗಳು ಬರುವುದಾದರೂ, ಮ್ಯಾನ್ಮಾರ್ ಮತ್ತು ಶ್ರೀಲಂಕಾದವರು ಬಂದರು, ಇಲ್ಲಿನ ನಾಗರಿಕರಾಗಲು ಏನೆಲ್ಲ ದಾಖಲೆಗಳಿರಬೇಕು ಅಂತ ಒಂದು ಕಾನೂನು ಇಲ್ಲಿದೆ. ಆ ಕಾನೂನು ಪ್ರಕಾರನೇ ಮೊನ್ನೆ ಒಂದು ವಾರ ಮುಂಚೆ ಬೆಂಗಳೂರಿನ 37 ಮಂದಿಯನ್ನು, ಸರಿಸುಮಾರು 37 ಮಂದಿಯನ್ನು ಬೆಂಗಳೂರು ಪೊಲೀಸರು ಅರೆಸ್ಟ್ ಮಾಡಿದರು. ದಾರುಲ್ ಅಶರಿಯಾದ ಅಧ್ಯಕ್ಷ ಮೊಹಮ್ಮದ್ ಫೈಸಿ ವಾಲೆಮುಂಡು ಅಧ್ಯಕ್ಷತೆಯನ್ನ ವಹಿಸಿದ್ರು. ಶೈಖುನಾ ತಾಜುಲ್ ಫುಖಾ ಇಬ್ರಾಹಿಂ ಮುಸ್ಲಿಯಾರ್ ಬೇಕಲ್ ಉದ್ಘಾಟಿಸಿದ್ರು. ಅಸಯ್ಯದ್ ಅಶ್ರಫ್ ತಂಗಲಾತೂರು ದುವಾ ಆಶೀರ್ವಚನ ನೀಡಿದ್ರು. ಶೈಖುನಾ ತಾಜುಶ್ಚರಿ ಆಲಿಕುഞ്ഞಿ ಉಸ್ತಾದ್ ಅನುಗ್ರಹ ಸಂದೇಶವನ್ನ ನೀಡಿದ್ರು. ಅಸಯ್ಯದ್ ಫಜಲ್ ಕೋಯಮ್ಮ ತಂಗಲ್ ಕುರತ್ ವಿದ್ಯಾರ್ಥಿಗಳಿಗೆ ಸನದುದಾನ ಮಾಡಿದ್ರು. ಸಂಜೆ ಬಳಂತೂರಿನಿಂದ ಅಶರಿಯಾದವರೆಗೆ ಸಂದಲ್ ಮೆರವಣಿಗೆ ನಡೆಯಿತು. 3 ದಿನಗಳಲ್ಲಿ ಕತಮುಲ್ ಬುಖಾರಿ ಸಂಗಮ, ಸಾರ್ವಜನಿಕ ವೈದ್ಯಕೀಯ ಶಿಬಿರ, ಬೃಹತ್ ಆತ್ಮೀಯ ಸಂಗಮ, ಸೌಹಾರ್ದ ಸಂಗಮ, ಬೃಹತ್ ಹನಫಿ ಸಂಗಮ, ಮಕ್ಬರ್ ಜಿಯಾರತ್, ಜಲಾಲಿಯಾ ರಾತಿಬ್ ಸೇರಿದಂತೆ ಮೊದಲಾದ ಕಾರ್ಯಕ್ರಮಗಳು ನಡೆದವು. ಈ ಸಂದರ್ಭ ಶಿಹಾಬುದ್ದೀನ್ ತಂಗಲ್ ಮದಕ, ಅಬುಬಕರ್ ಮುಸ್ಲಿಯಾರ್ ಬುಳ್ಮಾರ್, ಅಬುಬಕರ್ ಲತೀಫಿ ಅಣ್ಮೂರ್, ಮಂಚಿ ಉಸ್ತಾದ್ ಅಬ್ದುಲ್ ಮುಸ್ಲಿಯಾರ್ ದುಬೈ, ಜಿಲ್ಲಾ ಪಂಚಾಯತ್ನ ಸದಸ್ಯ ಎಂಎಸ್ ಮೊಹಮ್ಮದ್, ಎಸ್ಎಂಎ ರಾಜ್ಯ ಸಮಿತಿಯ ಸದಸ್ಯ ಹಾಜಿ ಕೆಎ ಹಮೀದ್ ಕೊಡಂಕಾಯಿ, ಸ್ವಾಗತ ಸಮಿತಿಯ ಅಧ್ಯಕ್ಷ ಸುಲೈಮಾನ್ ಹಾಜಿ, ಸಿಂಗಾರಿ ನಾರ್ಷಾ, ದಾರುಲ್ ಅಶರಿಯದ್ ವ್ಯವಸ್ಥಾಪಕ ಮೊಹಮ್ಮದ್ ಸಕಾಫಿ, ಮುತಲಿಬ್ ಹಾಜಿನಾರ್ ಸೇರಿದಂತೆ ಹಲವು ಉಮರ ಉಲಾಮಗಳು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿಫೋ ನ್ಯೂಸ್ 24/7 ವಿಟ್ಲ.